ಧರ್ಮಸ್ಥಳಕ್ಕೆ ಕಳಂಕ ತರುವ ಪ್ರಕರಣದಲ್ಲಿ ಮತ್ತೊಂದು ಸ್ಫೋಟಕ ಸಂಗತಿ ಈಗ ಹೊರಗೆ ಬಿದ್ದಿದೆ. ಚಿನ್ನಯ್ಯನನ್ನ ಬಳಸಿಕೊಂಡು ಬುರುಡೆ ಗ್ಯಾಂಗ್ ಹೇಗೆಲ್ಲ ಸಂಚು ರೂಪಿಸಿತ್ತು ಎಂಬ ವಿಚಾರ ಬಯಲಾಗಿದೆ. ಮೊದಲು ಬುರುಡೆ ಗ್ಯಾಂಗ್ ಜೊತೆಗಿದ್ದ ಚಿನ್ನಯ್ಯ ಇದೀಗ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದು, ಈ ಅರ್ಜಿಯಲ್ಲಿ ಹಲವು ಸ್ಫೋಟಕ ಸಂಗತಿಗಳು ಹೊರಗೆ ಬಿದ್ದಿವೆ. ಪ್ರಕರಣದಲ್ಲಿ ನಟ ಪ್ರಕಾಶ್ ರಾಜ್ ಹೆಸರು ಕೂಡ ಕೇಳಿ ಬಂದಿದೆ. ಅಲ್ಲದೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಲು ಈ ಪ್ರಕಾಶ್ ರಾಜ್ 200 ಕೋಟಿ ಬಜೆಟ್ ಮತ್ತು ಕೇರಳದ ಹಣದ ಲಿಂಕ್ ಪತ್ತೆಯಾಗಿದೆ ಅಂತ ಬಯಲಾಗಿದೆ. ಚಿನ್ನಯ್ಯ ಹೇಳಿಕೆಯಲ್ಲಿ ಒಂದು ದಿನ ರಾತ್ರಿ ಸುಮಾರು 8 ಗಂಟೆಗೆ ಬುರುಡೆ ಗ್ಯಾಂಗ್ ಸದಸ್ಯ ಗಿರೀಶ್ ಮಟ್ಟಣ್ಣವರ್ ನಟ ಪ್ರಕಾಶ್ ರಾಜ್ಗೆ ದೂರವಾಣಿ ಕರೆ ಮಾಡಿ ನನಗೆ ಫೋನ್ ನೀಡಿದ್ದಾರೆ. ಪ್ರಕಾಶ್ ರಾಜ್ ತಮಿಳಿನಲ್ಲಿ ಮಾತನಾಡಿ ಗಿರೀಶ್ ಮಟ್ಟಣ್ಣ ಅವರು ಏನು ಹೇಳಬೇಕೆಂದು ಸೂಚಿಸುತ್ತಾರೋ ಅದನ್ನ ಅಧಿಕಾರಿಗಳ ಮುಂದೆ ಹೇಳಬೇಕು. ಅವರು ಹೇಳಿದಂತೆ ಕೇಳಿದರೆ ಜೂನ್ 29ರಂದು ಬಂದು ನಿನ್ನನ್ನು ಅಪ್ಪಿಕೊಳ್ಳುತ್ತೇನೆ ಅಂತ ಹೇಳಿದ್ದರು. ಹೀಗೆಂದು ಹೇಳಿದ್ದಾಗಿ ನಟ ಪ್ರಕಾಶ್ ರಾಜ್ ಹೆಸರು ಈಗ ಉಲ್ಲೇಖಿಸಿ ಚಿನ್ನಯ್ಯ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದ್ಯಾಕೋ ಗೊತ್ತಿಲ್ಲ, ಈ ಕ್ರಿಶ್ಚಿಯನ್ ಪ್ರಕಾಶ್ ರಾಜ್ ಹಿಂದೂ ಧರ್ಮದ ಬಗ್ಗೆ ಆಗಾಗ ಕೆಟ್ಟ ಪದಗಳನ್ನು ಬಳಸೋದು, ಹಿಂದೂಗಳ ಬಗ್ಗೆ ಅವಹೇಳನ ಮಾತನಾಡುವುದು, ಹಿಂದೂ ದೇವರ ಬಗ್ಗೆ ಅವಹೇಳನ ಮಾತನಾಡುವುದು ಆಗಾಗ ನಾವು ನೀವು ಕೇಳುತ್ತಾನೆ ಇರುತ್ತೇವೆ. ಈ ಪ್ರಕಾಶ್ ರಾಜ್ಗೆ ಅದೆಲ್ಲಿಂದ ಫಂಡ್ ಬರುತ್ತೋ ಗೊತ್ತಿಲ್ಲ. ಮೂಲತಃ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದಂತಹ ಈ ಪ್ರಕಾಶ್ ರಾಜ್ ಹಿಂದೂ ಧರ್ಮವನ್ನ ಮುಗಿಸಬೇಕೆಂದು ನಿರಂತರವಾಗಿ ಪ್ರಯತ್ನವನ್ನ ಮಾಡುತ್ತಾನೆ ಇದ್ದಾನೆ. ಹೀಗಾಗಿ ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ಮಾಡಿರುವುದಾಗಿ ಈಗ ಹೊಸದೊಂದು ಬಾಂಬ್ ಬಿದ್ದಾಗ ಧರ್ಮಸ್ಥಳ ವಿರುದ್ಧ ಪಿತೂರಿ ಮಾಡಲು ಒಟ್ಟು 200 ಕೋಟಿ ರೂಪಾಯಿ ಬಜೆಟ್ ಸಿದ್ಧವಾಗಿತ್ತು. ಈ ಸಂಚಿನ ಭಾಗವಾಗಿ ನನಗೆ 50 ಲಕ್ಷ ರೂಪಾಯಿ ಕೊಡುವ ಆಮಿಷವನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಇವರ ಗ್ಯಾಂಗ್ ಒಡ್ಡಿದ್ದರು. ಈ ಷಡ್ಯಂತ್ರಕ್ಕಾಗಿ ಕೇರಳದಿಂದ ಹಣ ಬಂದಿತ್ತು. ಇನ್ನು ಚಿತ್ರದುರ್ಗದ ರಮಾ ನಾಗರಾಜ್ ಎಂಬುವರು ಕೂಡ ಇದಕ್ಕೆ ಹಣ ನೀಡಿದ್ದಾರೆ. ತಮ್ಮ ಪತ್ನಿಯ ಬ್ಯಾಂಕ್ ಖಾತೆಗೂ ಕೂಡ ಹಣ ವರ್ಗಾವಣೆಯಾಗಿದ್ದು ಹಾಗೂ ನಗದು ಹಣದ ವಹಿವಾಟ ಸಂಪೂರ್ಣ ವಿವರವನ್ನ ಚಿನ್ನಯ್ಯ ಈಗ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ನೋಡಿದಿರಾ, ಈ ಪ್ರಕಾಶ್ ರಾಜ್ ಯಾವ ರೀತಿ ಹಿಂದೂ ಧರ್ಮವನ್ನ ಅವಹೇಳನ ಮಾಡೋದು ಇದರಿಂದ ಸಾಬೀತಾಗಿ ಹೋಗಿದೆ. ಇವನ ಮಾತುಗಳಲ್ಲೇ ನಿಮಗೆ ಗೊತ್ತಾಗಬಹುದು ಯಾವ ರೀತಿ ಪದೇ ಪದೇ ಮೋದಿಯನ್ನ ಬೈಯೋದು, ಯೋಗಿಯನ್ನ ಬೈಯೋದು, ನಾನು ಯಾವುದೇ ಧರ್ಮವನ್ನ ನಂಬೋದಿಲ್ಲ ಅನ್ನೋದು ಈಗ ಈ ಒಂದು ಘಟನೆಯಿಂದ ಇವನ ಒಳಗಿನ ಅಂತರಾಳ ಬಟ ಬಯಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ವಿಠಲ್ ಗೌಡ, ಜಯಂತ್ ಷಡ್ಯಂತ್ರದ ರೂವಾರಿಗಳಾಗಿದ್ದಾರೆ. ಅವರ ಹಿಂದೆ ಇದ್ದವನೇ ಈ ಪ್ರಕಾಶ್ ರಾಜ್ ಅಂತ ಕೂಡ ಕೇಳಿ ಬರುತ್ತಿದೆ. ಆರೋಪಿಗಳ ಹೆಸರು ಹೇಳಿದರೂ SIT ಕ್ರಮಗೊಂಡಿಲ್ಲ ಅಂತ ಚಿನ್ನಯ್ಯ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ಒಂದು ಹೈಕೋರ್ಟ್ ವಿಚಾರಣೆ ಈಗ ಜೂನ್ 29ಕ್ಕೆ ಮುಂದೂಡಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ಕೂಡ ಕೆಲವೇ ದಿವಸಗಳಲ್ಲಿ ಹೊರಬರಲಿದೆ ಅಂತ ಮೂಲಗಳು ಹೇಳುತ್ತಿವೆ. ಅಷ್ಟಕ್ಕೂ ಈ ಬುರುಡೆ ಗ್ಯಾಂಗಿನ ಮುಖ್ಯಸ್ಥರು ಯಾರಿದು ಗಿರೀಶ್ ಮಟ್ಟಣ್ಣವರ್, ಯಾರಿದು ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋದು ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ಮಹೇಶ್ ಶೆಟ್ಟಿ 1968ರಲ್ಲಿ ಈಗಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ತಿಮ್ಮರೋಡಿಯಲ್ಲಿ ಜನಿಸುತ್ತಾರೆ. ಇವರ ತಂದೆ ವಿಠಲ್ ಶೆಟ್ಟಿ, ತಾಯಿ ಅಮ್ಮಣ್ಣಿ. ಈ ದಂಪತಿಗಳಿಗೆ ಒಟ್ಟು 7 ಜನ ಮಕ್ಕಳಿದ್ದಾರೆ. ಅವರಲ್ಲಿ ಮಹೇಶ್ ಶೆಟ್ಟಿ 2ನೇವರು. ಅದರಲ್ಲಿ 5 ಜನ ಗಂಡು ಮಕ್ಕಳು ಹಾಗೂ 2 ಹೆಣ್ಣು ಮಕ್ಕಳು. ಮಹೇಶ್ ಶೆಟ್ಟಿ ಅವರ ತಂದೆ ವಿಠಲ್ ಶೆಟ್ಟಿ ಮೂಲತಃ ಉಡುಪಿಯವರು. 60ರ ದಶಕದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಹಲವಾರು ಯುವಕರು ಕೆಲಸವನ್ನ ಹುಡುಕಿಕೊಂಡು ಮುಂಬೈಗೆ ಹೋಗೋದು ಹಿಂದೆ ತುಂಬಾನೇ ಕಾಮನ್ ಆಗಿತ್ತು. ಹೀಗಾಗಿಯೇ ಮಹೇಶ್ ಶೆಟ್ಟಿ ಅವರ ತಂದೆ ವಿಠಲ್ ಶೆಟ್ಟಿ ಕೂಡ ಕೆಲಸವನ್ನ ಹುಡುಕಿಕೊಂಡು ಮುಂಬೈಗೆ ಹೋಗುತ್ತಾರೆ. ಅಲ್ಲಿ ಅವರು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ. ಆದ್ರೆ ಯಾವುದೋ ಒಂದು ಕಾರಣದಿಂದ ಅವರು ತಮ್ಮ ಕೆಲಸವನ್ನ ಕೂಡ ಕಳೆದುಕೊಳ್ಳುತ್ತಾರೆ. ಹೀಗಾಗಿ ದುಡಿದ ಹಣವನ್ನ ಇಟ್ಟುಕೊಂಡು ವಾಪಸ್ಸು ಉಡುಪಿಗೆ ಬರುತ್ತಾರೆ. ಹೀಗೆ ಉಡುಪಿಗೆ ಬಂದಾಗ ಒಬ್ಬ ಪರಿಚಯಸ್ಥರಿಂದ ಬೆಳ್ತಂಗಡಿ ತಾಲೂಕಿನ ತಿಮ್ಮರೋಡಿಯಲ್ಲಿ ಒಂದು ವ್ಯವಸಾಯದ ಭೂಮಿಯನ್ನ ಖರೀದಿ ಮಾಡಿ ಅಲ್ಲಿಯೇ ತೋಟವನ್ನ ಮಾಡಲು ಮುಂದಾಗುತ್ತಾರೆ. ಇಲ್ಲಿಯೇ ಮಹೇಶ್ ಶೆಟ್ಟಿ ಕೂಡ ಹುಟ್ಟೋದು. ಚಿಕ್ಕವರಿದ್ದಾಗ ಮಹೇಶ್ ಶೆಟ್ಟಿ ತುಂಬಾನೇ ಚೂಟಿಯಾಗಿದ್ದರು. ಆಟದಲ್ಲಿ ಮುಂದಾಗಿದ್ದರೆ ಪಾಠದಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಹೀಗಾಗಿ ಓದು ಅನ್ನೋದು ಅಷ್ಟಕ್ಕಷ್ಟೇ. ಹೀಗಿರುವಾಗ ಸ್ನೇಹಿತನೊಬ್ಬನ ಸಹವಾಸದಿಂದ 7ನೇ ತರಗತಿ ಓದುತ್ತಿರುವಾಗಲೇ ಶಾಲೆಯನ್ನ ಬಿಟ್ಟು ಬೆಂಗಳೂರಿಗೆ ಓಡಿ ಹೋಗುತ್ತಾರೆ. ಆದ್ರೆ ಕುಟುಂಬಸ್ಥರ ಒತ್ತಾಯದ ಮೇರೆಗೆ ಅವರು ವಾಪಸ್ಸು ಮತ್ತೆ ತಿಮರೋಡಿಗೆ ಬರುತ್ತಾರೆ. ಮುಂದೆ ಅವರು 15ನೇ ವಯಸ್ಸಿನಲ್ಲಿ ಬಂದಾಗ ಅವರ ತಂದೆ ಹಾಗೆ ಅವರು ಕೂಡ ಕೆಲಸವನ್ನ ಹುಡುಕಿಕೊಂಡು ಮುಂಬೈಗೆ ಓಡಿ
ಹೋಗುತ್ತಾರೆ. ಅದು 80ರ ದಶಕ. ಆಗ ಉಡುಪಿ, ಕುಂದಾಪುರ, ದಕ್ಷಿಣ ಕನ್ನಡದಿಂದ ಹೋದಂತಹ ಹಲವಾರು ಯುವಕರು ಮುಂಬೈನಲ್ಲಿ ಮತ್ತು ಪುಣೆಯಲ್ಲಿ ಹೋಟೆಲ್ಗಳಲ್ಲಿ ಕೆಲಸ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದರು. ಹೀಗಾಗಿ ಮಹೇಶ್ ಶೆಟ್ಟಿ ಕೂಡ ಒಂದು ಹೋಟೆಲ್ನಲ್ಲಿ ಚಹಾ ಗ್ಲಾಸ್ಗಳನ್ನ ತೊಳೆಯುವ ಕೆಲಸಕ್ಕೆ ಮುಂದಾಗುತ್ತಾರೆ ಹಾಗೂ ತಮ್ಮ ಜೀವನವನ್ನ ರೂಪಿಸಲು ಮುಂಬೈಯಲ್ಲೇ ಉಳ್ಕೊಳ್ಳುತ್ತಾರೆ. ಅದು 90ರ ದಶಕ. ಭಾರತದಲ್ಲಿ ಆಗ ರಾಮ ಜನ್ಮಭೂಮಿ ಮತ್ತು ಬಾಬ್ರಿ ಮಸೀದಿಯ ಪ್ರಕರಣಗಳು ಮುನ್ನೆಲೆಯಲ್ಲಿತ್ತು. ಮುಂದೆ 1992ರಲ್ಲಿ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಲಾಗುತ್ತದೆ. ಇದೇ ಸಮಯದಲ್ಲಿ ಮಹೇಶ್ ಶೆಟ್ಟಿ, ತಿಮುರುಡಿ ಕೂಡ ಹಿಂದುತ್ವದ ಜ್ವಾಲೆಯಲ್ಲಿ ಕುದಿಯುತ್ತಾ ಇದ್ರು. ಮುಂಬೈಯಲ್ಲಿ ಇದ್ದಾಗ ಅವರು ಅಲ್ಲಿನ ವಿಎಚ್ಪಿ ಘಟಕವನ್ನ ಸೇರಿಕೊಳ್ಳುತ್ತಾರೆ. ಅಲ್ಲಿ ನಡೆಯುತ್ತಿರುವ ಬೆಳವಣಿಗೆಯನ್ನ ತಮ್ಮ ಊರಿನಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಅದನ್ನ ಪಸರಿಸಬೇಕೆಂದು, ಹೆಚ್ಚಿಸಬೇಕೆಂದು ವಾಪಸ್ಸು ತಿಮುರುಡಿ ತಮ್ಮ ಊರಿಗೆ ಬರುತ್ತಾರೆ. ಇಲ್ಲಿಗೆ ಬಂದು ಬೆಳ್ತಂಗಡಿ ತಾಲೂಕಿನ ವಿಎಚ್ಪಿ ಘಟಕವನ್ನ ಸೇರಿಕೊಳ್ಳುತ್ತಾರೆ ಹಾಗೂ ತಮ್ಮನ್ನು ತಾವು ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ಹಾಗೂ ತಮ್ಮ ಭರ್ಜರಿ ಭಾಷಣಗಳ ಮೂಲಕ ಜನರನ್ನ ತಮ್ಮತ್ತ ಸೆಳೆಯುತ್ತಾರೆ. ಅವರ ಭಾಷಣ ಪ್ರಾರಂಭ ಮಾಡಿದರೆ ಸಾಕು, 5-10 ನಿಮಿಷದಲ್ಲಿ 5ರಿಂದ 10,000 ಜನ ಸೇರುತ್ತಿದ್ದರು. ಬೆಳ್ತಂಗಡಿ ತಾಲೂಕಿನಲ್ಲಿ ಮಹೇಶ್ ಶೆಟ್ಟಿ ಒಬ್ಬ ಹಿಂದೂ ಫೈರ್ ಬ್ರ್ಯಾಂಡ್ ಆಗಿ ಹೊರಹೊಮ್ಮುತ್ತಾರೆ. ಆದರೆ ಈ ಸಮಯದಲ್ಲಿ ಅವರು ಕೋಮು ಗಲಭೆಗಳನ್ನ ಮಾಡುತ್ತಿದ್ದಾರೆ ಅಂತ ಅವರ ಮೇಲೆ ರೌಡಿ ಶೀಟರ್ ಕೇಸನ್ನ ಕೂಡ ದಾಖಲೆ ಮಾಡಲಾಗುತ್ತದೆ. ಕೆಲ ಕಾಲ ಇವರನ್ನ ಗಡೀಪಾರು ಕೂಡ ಮಾಡಲಾಗುತ್ತದೆ. ಮುಂದೆ ಇವರು ಹಿಂದೂ ಜಾಗರಣಾ ವೇದಿಕೆಯನ್ನ ಬೆಳ್ತಂಗಡಿಯಲ್ಲಿ ಕಟ್ಟಿ ಅದಕ್ಕೆ ಅಧ್ಯಕ್ಷರು ಕೂಡ ಆಗುತ್ತಾರೆ. ಆ ಸಮಯದಲ್ಲಿ ಮಹೇಶ್ ಶೆಟ್ಟಿ ಮೇಲೆ ಸಾಲು ಸಾಲು ಕೇಸುಗಳು ದಾಖಲಾಗುತ್ತವೆ. ಅದಕ್ಕೆ ಕಾರಣ ಅವರು ಆಡುತ್ತಿದ್ದ ಪ್ರಚೋದನಕಾರಿ ಭಾಷಣಗಳು. 1998ರಲ್ಲಿ ಬೆಳ್ತಂಗಡಿಯ ಪೊಲೀಸ್ ಅಧಿಕಾರಿಯ ಮೇಲೆ ಕೈ ಮಾಡಿದ್ದಕ್ಕೆ ಇವರಿಗೆ ರೌಡಿ ಶೀಟರ್ ಪಟ್ಟವನ್ನ ಕೂಡ ಕಟ್ಟಲಾಗುತ್ತದೆ. ಆದರೆ ಹಿಂದುತ್ವ ಪರ ಹೋರಾಟ ಮಹೇಶ್ ಶೆಟ್ಟಿ ಮುಂದುವರಿಸುತ್ತಾರೆ. ಆದರೆ ದಿನ ಕಳೆದಂತೆ ಹಿಂದೂ ಜಾಗರಣಾ ವೇದಿಕೆ ಹಾಗೂ ವಿಶ್ವ ಹಿಂದೂ ಪರಿಷತ್ನಲ್ಲಿ ನಡೆದ ಕೆಲವೊಂದು ಕುತಂತ್ರಗಳಿಂದ, ರಾಜಕೀಯದಿಂದ ಬೇಸತ್ತು ಅವರು ಎಲ್ಲವನ್ನ ಬಿಟ್ಟು ತಮ್ಮ ತೋಟ ಹಾಗೂ ಮನೆಯನ್ನ ನೋಡಿಕೊಳ್ಳಲು ಮುಂದಾಗುತ್ತಾರೆ. ಇದೇ ಸಮಯದಲ್ಲಿ ಮಹೇಶ್ ಶೆಟ್ಟಿ ಕುಟುಂಬ ಅವರಿಗೆ ಮದುವೆ ಮಾಡಬೇಕೆಂದು ಬಯಸುತ್ತಾರೆ. ಹೀಗಾಗಿ ಹಲವಾರು ಹುಡುಗಿಯರನ್ನ ಹುಡುಕುತ್ತಾರೆ. ಕೊನೆಗೆ 2001ರಲ್ಲಿ ಮಹೇಶ್ ಶೆಟ್ಟಿ ತಿಮುರುಡಿ ಹಿಂದೂ ಸಂಘಟನೆ ಮಾಡುವ ಸಮಯದಲ್ಲಿ ಸರೋಜಾ ಅವರನ್ನ ಕೂಡ ಮದುವೆ ಆಗುತ್ತಾರೆ. ಅವರಿಗೆ 2 ಮಕ್ಕಳಿದ್ದಾರೆ, ಒಂದು ಹೆಣ್ಣು ಹಾಗೂ ಒಂದು ಗಂಡು. ಮದುವೆ ಆದ ಮೇಲೆ ಹೆಂಡತಿ ಮಕ್ಕಳೊಂದಿಗೆ ಹಾಗೂ ಕೃಷಿಯನ್ನ ಮಾಡಿಕೊಂಡು ಮಹೇಶ್ ಶೆಟ್ಟಿ ಅವರು ತಿಮುರುಡಿಯಲ್ಲಿ ತಮ್ಮ ಸ್ವಂತ ಜೀವನವನ್ನ ಮುಂದುವರಿಸಿಕೊಂಡು ಹೋಗುತ್ತಾರೆ. ಆದರೆ 2012ರಲ್ಲಿ ನಡೆದ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಅವರಿಗೆ ಮತ್ತೆ ಸಂಘಟನೆ ಹಾಗೂ ಸಂಘರ್ಷದ ಹಾದಿಯನ್ನ ತುಳಿಯಲು ಪ್ರೇರಣೆ ಮಾಡುತ್ತದೆ. ಅವರ ಪ್ರಕಾರ ಧರ್ಮಸ್ಥಳದಲ್ಲಿ ನಿರಂತರವಾಗಿ ಮಹಿಳೆಯರ ಅತ್ಯಾಚಾರ ಹಾಗೂ ಸಾವುಗಳು ಆಗುತ್ತಿವೆ ಅಂತ ಕಂಡುಕೊಂಡು ಅದಕ್ಕೊಂದು ಕೊನೆ ಕಾಣಿಸಬೇಕು ಅಂತ ಸೌಜನ್ಯ ಕೇಸಲ್ಲಿ ಮುಂದಾಳತ್ವವನ್ನ ವಹಿಸುತ್ತಾರೆ. ಆದರೆ ಕೆಲವು ಮಾಧ್ಯಮಗಳು, ಕೆಲವು ವರದಿಗಳ ಪ್ರಕಾರ ಇದಕ್ಕೆ ಮುಖ್ಯ ಕಾರಣ ಧರ್ಮಸ್ಥಳದ ದನಿಗಳ ಜೊತೆ ಇವರಿಗೆ ಆದ ಮತಭೇದ ಮತ್ತು ಒಂದು ಸಮಯದಲ್ಲಿ ಮಹೇಶ್ ಶೆಟ್ಟಿ ತಿಮುರುಡಿ ಮತ್ತು ಧರ್ಮಸ್ಥಳದ ದನಿಗಳ ಮಧ್ಯೆ ಒಳ್ಳೆಯ ಸಂಬಂಧಗಳಿದ್ದವು. ಯಾವುದೋ ಒಂದು ಜಾಗದ ಬಗ್ಗೆ ಧರ್ಮಸ್ಥಳ ದನಿಗಳ ಮಧ್ಯೆ ಹಾಗೂ ತಿಮುರುಡಿಯ ಮಧ್ಯೆ ಜಗಳ ಆಗಿದ್ದಕ್ಕೆ ಇದೇ ಕಾರಣ ಸೌಜನ್ಯ ಕೇಸನ್ನ ತೆಗೆದುಕೊಂಡು ಅವರ ವಿರುದ್ಧ ಹೋರಾಡಲು ಮತ್ತು ಅವರನ್ನ ಮುಗಿಸಲು, ಅಷ್ಟೇ ಅಲ್ಲದೆ ಧರ್ಮಸ್ಥಳಕ್ಕೆ ಕಳಂಕ ಬರುವ ಹಾಗೆ ಹುನ್ನಾರ ಮಾಡಲು ಮುಂದಾಗಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಕೆಲವರು ಸ್ಥಳೀಯರು ಹೇಳುತ್ತಾರೆ.